ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಪ್ರಾರ್ಥನೆಯನ್ನು ಧ್ಯಾನವನ್ನು ನಾವೀಗ ಮಾಡೋಣ. ಸಂತ ಲೂಕನು ಬರೆದ ಸುವಾರ್ತೆ ಅಧ್ಯಾಯ 2 ವಾಕ್ಯ 8ರಿಂದ 14 ತನಕ. ದೇವದೂತರು ಕುರುಬರಿಗೆ ತಂದ ಸಂದೇಶ. ಅದೇ ನಾಡಿನಲ್ಲಿ ಕೆಲವು ಕುರುಬರು ಹೊಲಗದ್ದೆಗಳಲ್ಲಿದ್ದುಕೊಂಡು ರಾತ್ರಿಯಲ್ಲಿ ಕುರಿಮಂದೆಗಳನ್ನು ಕಾಯುತ್ತಿದ್ದರು. ಇದ್ದಕ್ಕಿದ್ದಂತೆ ದೇವದೂತನೊಬ್ಬನು ಅವರೆದುರಿಗೆ ಪ್ರತ್ಯಕ್ಷ ಆಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಭಯಪಡಬೇಡಿ, ಇಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಹಿಂದೆ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ. ಅವರೇ ಪ್ರಭು ಕ್ರಿಸ್ತ. ಇಗೋ ನಿಮಗೊಂದು ಸೂಚನೆ, ಆ ಶಿಶುವನ್ನು ಬಟ್ಟೆಯಲ್ಲಿ ಸುತ್ತಿ ಗೋದಲಿಯೊಂದರಲ್ಲಿ ಮಲಗಿಸಿರುವುದನ್ನು ಕಾಣುವಿರಿ ಎಂದನು. ತಕ್ಷಣವೇ ಆ ದೂತನ ಸಂಗಡ ಸ್ವರ್ಗ ದೂತ ಪರಿವಾರವೊಂದು ಕಾಣಿಸಿಕೊಂಡಿತು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ ಎಂದು ಸರ್ವೇಶ್ವರನ ಸ್ತುತಿ ಮಾಡಿತು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಇತ್ತೀಚಿನ ದಿನಗಳಲ್ಲಿ ಏನಾದರೊಂದು ಘಟನೆ ನಡೆಯಿತಂತ ಹೇಳಿದ್ರೆ ಮಾಧ್ಯಮದವರು ಚುರುಕಾಗಿರ್ತಾರೆ. ಅದು ಕೂಡ ಈ ಇತ್ತೀಚಿನ ಒಂದು 5-10 ವರ್ಷಗಳಲ್ಲಿ ಈ ಒಂದು ಮೊತ್ತ ಮೊದಲಿಗೆ ನಾನು ಅನ್ನುವ ಒಂದು ಭಾವನೆ ತುಂಬನೇ ಬೆಳೆದು ಬಿಟ್ಟಿದೆ. ಮೊತ್ತ ಮೊದಲಿಗೆ ನಾನು ಅಂತ ಹೇಳಿದ್ರೇನು, ಏನಾದರೂ ಒಂದು ಘಟನೆ ನಡೀತ ಅಂತ ಹೇಳಿದ್ರೆ ಅದನ್ನು ನಾನು ಮೊದಲು ನೋಡಿದ್ದು ಕಂಡಿದ್ದು ಅಂತಹ ಜನರಿಗೆ ತೋರಿಸಿಕೊಡ್ಲಿಕ್ಕುಂಟು. ಅದಕ್ಕಾಗಿ ಕೆಲವು ಬಾರಿ ಹೀಗೆ ಕೂಡ ಆಗ್ತದೆ. ಯಾರಾದರೊಬ್ಬರು ನರಳುತ್ತಾರಾದರೆ, ಅಪಾಯಕ್ಕೆ ಸಿಲುಕಿದರೆ ಅವರಿಗೆ ಏನಾದರೂ ಸಹಾಯ ಮಾಡುವುದರ ಬದಲಿಗೆ ಅವರ ಜೊತೆ ಇದ್ದು ಸೆಲ್ಫಿ ತೆಗೆದು ಈ ಫೇಸ್ಬುಕ್ಕಿನಲ್ಲೋ ಅಥವಾ ಇನ್ನೇನು ಸಾಮಾಜಿಕ ಜಾಲತಾಣದಲ್ಲೋ ತೂರಿ ಬಿಡುತ್ತಾರೆ. ನಂತರ ಅಗತ್ಯ ಇದ್ದವರಿಗೆ ಹೋಗಿ ಚಿಕಿತ್ಸೆ ನೀಡುವುದೋ ಅಥವಾ ಸಹಾಯ ಮಾಡುವುದು. ಮತ್ತೆ ಕೆಲವರು ಕಾದುಕೊಂಡೇ ಇಡುತ್ತಾರೆ. ಇವತ್ತೇನಾಯ್ತು, ನಿನ್ನೆ ಏನಾಯ್ತು, ಈಗ ಏನಾಯ್ತು ಅಂತ ನೋಡ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ. ಏನಾದ್ರೂ ಒಂದು ದೊಡ್ಡ ವಿಶೇಷ ಘಟನೆ ನಡೆಯುತ್ತಂತ ಹೇಳಿದ್ರೆ ಅದು ಯಾರಲ್ಲಿ ನಡೆಯುತ್ತದೆ, ಯಾರಿಗೆ ಸುದ್ದಿ ತಲುಪ್ತದೆ? ಅಧಿಕಾರದಲ್ಲಿದ್ದಂತಹ ಜನರಲ್ಲಿ, ಉನ್ನತ ಸ್ಥಾನದಲ್ಲಿ ಇದ್ದವರಲ್ಲಿ, ಅವರಿಗೆ ಆ ಸುದ್ದಿ ಪ್ರಥಮವಾಗಿ ಹೋಗಿ ತಲುಪ್ತದೆ. ಯಾಕಂತ ಹೇಳಿದ್ರೆ ಅವರು ಆಡಳಿತವನ್ನು ನಡೆಸುವವರು, ಅವರಿಗೆ ಪ್ರಥಮವಾಗಿ ಸುದ್ದಿಯನ್ನು ತಲುಪಿಸ್ತಾರೆ ಅಧಿಕಾರಿಗಳು. ಯಾರು ಈ ಬಡವರಿಗೆ, ದೀನರಿಗೆ, ದುರ್ಬಲರಿಗೆ ಈ ಸುದ್ದಿಯನ್ನು ತಲುಪಿಸುವಂತ ಕೆಲಸವನ್ನು ಮಾಡ್ತಾರೆ. ಅದು ಕೂಡ ಒಳ್ಳೆಯ ಸುದ್ದಿ ಇದ್ದರೆ. ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಳ್ಳೆಯ ಸುದ್ದಿ ಇದ್ದರೆ ಏನಾದರೂ ಅದರ ಲಾಭ ಆಗುದಿದ್ದರೆ ಅದನ್ನು ಏನು ಜೋಪಾನವಾಗಿ ಇಡ್ತಾರೆ, ಯಾರಿಗೆ ಕೂಡ ಹೇಳಲ್ಲ. ಯಾಕಂತ ಹೇಳಿದ್ರೆ ಆ ಸುದ್ದಿ ಇತರರಿಗೆ ಹಂಚಿಬಿಟ್ರೆ ಮತ್ತೆ ಅದರ ಲಾಭ ಎಲ್ಲರೂ ಕೂಡ ಪಡೆಯುತ್ತಾರೆ. ಅದಕ್ಕಾಗಿ ಎಷ್ಟು ಗೌಪ್ಯವಾಗಿ ಇಡ್ಲಿಕ್ಕೆ ಸಾಧ್ಯ ಉಂಟು ಅಷ್ಟು ಗೌಪ್ಯವಾಗಿ ಗುಟ್ಟಿನಲ್ಲಿ ಇಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ
ಶುಭ ಸಂದೇಶ, ಸುವಾರ್ತೆ, ಒಳ್ಳೆಯ ವಾರ್ತೆ ಅದು ಯಾವಾಗಲೂ ಕೂಡ ಗೌಪ್ಯವಾಗಿ ಇಡುವಂಥದ್ದಲ್ಲ. ಅದನ್ನು ಆದಷ್ಟು ಜನರಲ್ಲಿ ಹಂಚಿಕೊಳ್ಬೇಕು. ಅದು ಹುಟ್ಟಿನಲ್ಲಿ ಇಡುವಂತಹ ಒಂದು ವಿಷಯವಲ್ಲ. ನೋಡಿ ಪ್ರಿಯರೇ, ಈ ಪ್ರಾಣಿ ಪಕ್ಷಿಗಳಲ್ಲಿ ನೋಡಿ, ಅವುಗಳಿಗೆ ಏನಾದರೂ ಒಂದು ಕಾಳು ಸಿಕ್ಕಿದರೆ ಯಾವ ರೀತಿ ಅವು ತನ್ನ ಪರಿವಾರದ ಇತರ ಸದಸ್ಯರನ್ನು ಕರೆದು ಹಂಚಿ ತಿನ್ನುತ್ತವೆ ನೋಡಿ. ಇದು ಸ್ವಭಾವ. ಆದರೆ ದುರಾದೃಷ್ಟವಶಾತ್ ಈ ಪ್ರಪಂಚದಲ್ಲಿನ ಶ್ರೇಷ್ಠ ಸೃಷ್ಟಿಯಾಗಿರುವಂಥ ಮನುಷ್ಯನು ಮಾತ್ರ ಈ ಗೌಪ್ಯತನಕ್ಕೆ ಹೋಗುತ್ತಾನೆ, ಗುಟ್ಟಿನಲ್ಲಿ ಇಡಲಿಕ್ಕೆ ಪ್ರಯತ್ನ ಮಾಡುತ್ತಾನೆ. ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ಜನಿಸಿ ಬಂದಾಗ ಏನಾಯ್ತಂತ ಹೇಳಿದರೆ, ದೇವದೂತರು ಯಾರಿಗೆ ಕಾಣಿಸಿಕೊಂಡರಂತ ಹೇಳಿದ್ರೆ ಕುರುಬರಿಗೆ ಕಾಣಿಸಿಕೊಂಡರು. ಮೊದಲನೇದಾಗಿ 2000 ವರ್ಷಗಳ ಹಿಂದೆ ಕುರುಬರು ಯಾರಾಗಿದ್ದಾರಂತ ಹೇಳಿದ್ರೆ ಅವರು ವಿದ್ಯೆ ಇಲ್ಲದಂಥ ಅವಿದ್ಯಾವಂತರು. ಅವರಲ್ಲಿ ಜಾಸ್ತಿ ಧನ ಸಂಪತ್ತು ಇರಲಿಲ್ಲ. ಯಾಕಂತ ಹೇಳಿದ್ರೆ ಅವರು ಸಾಧಾರಣ ಕೂಲಿ ಕೆಲಸವನ್ನು ಮಾಡುವಂಥವರು. ವಿದ್ಯೆ ಇಲ್ಲ, ಅವರಲ್ಲಿ ದೊಡ್ಡ ಕೆಲಸವನ್ನು ಕೂಡ ಗಳಿಸಲಿಕ್ಕೆ ಅಸಾಧ್ಯ. ಆದ್ದರಿಂದ ಅವರು ಕುರಿಯನ್ನು ಮೇಯಿಸುವವರು. ಏನು ದೊಡ್ಡ ಸಂಬಳ ಅವರಿಗೆ ಬರ್ತದೆ. ಅದಕ್ಕಾಗಿ ಯಾರು ಶಾಲೆಗೆ ಹೋಗುವುದಿಲ್ಲ. ಮುಂಚೆ ಕೆಲ ವರ್ಷಗಳ ಹಿಂದೆ ನಾವು ನೆನಪು ತೆಗೆಯಬಹುದು. ಯಾರಾದರೂ ಕೂಡ ಶಾಲೆಗೆ ಹೋಗದಿದ್ದರೆ ನೀನು ದನ ಕಾಯಿಸ್ಲಿಕ್ಕೆ ಹೋಗು ಅಂತ ಹೇಳ್ತಿದ್ದರು. ಯಾವುದಕ್ಕೆ ಆಗದಿದ್ದರೆ ದನ ಕಾಯಿಸ್ಲಿಕ್ಕೆ ಹೋಗು ಅಂತ ಹೇಳ್ಕೊಂಡು. ಯಾಕಂತ ಹೇಳಿದರೆ ಆ ಕೆಲಸ ಮಾಡಲಿಕ್ಕೆ ಬುದ್ಧಿಶಕ್ತಿ ಬೇಡ, ಅಲ್ಲಿ ಇದ್ದರಾಯ್ತು ಅಷ್ಟೇ. ಮತ್ತೆ ಅಂಥ ಕೆಲಸಕ್ಕೆ ಯಾರು ದೊಡ್ಡ ಸಂಬಳವನ್ನು ಕೊಡ್ತಾರೆ? ಕೊಡಲ್ಲ. ಏನಾದರೂ ಊಟ ಮತ್ತೆ ಏನಾದರೂ ಚಿಲ್ಲರೆ ಹಣವನ್ನು ಕೊಡ್ತಾರೆ ಅಷ್ಟೇ. ಹೀಗೆ ಆ ಸಮಯದಲ್ಲಿ, ಯೇಸು ಸ್ವಾಮಿ ಹುಟ್ಟಿದಂಥ ಸಮಯದಲ್ಲಿ ದೇವದೂತರು ಸ್ವರ್ಗದಿಂದ ಯಾರಿಗೆ ಕಾಣಿಸಿಕೊಂಡರು? ಇಂತಹ ವಿದ್ಯೆ ಇಲ್ಲದಂಥ ಅವಿದ್ಯಾವಂತ ಈ ಕುರುಬರಿಗೆ ಕಾಣಿಸಿಕೊಂಡರು. ಅವರನ್ನು ಹೇಗೆ ಪರಿಗಣಿಸಲಾಗಿತ್ತು? ಹೇಗಂತ ಹೇಳಿದರೆ ಅವರು ಪಾಪಿಗಳು, ದೇವರಿಂದ ದೂರ ಇರುವವರು. ಯಾಕಾಗಿ ಹಾಗೆ ಅವರು ಭಾವಿಸ್ತಿದ್ದಾರಂತ ಹೇಳಿದರೆ, ಉಳಿದ ಯಹೂದ್ಯರು, ಇಸ್ರಾಯೇಲ್ ಜನರು ಸಾಬ್ಬತ್ ದಿನದಂದು ಅವರು ದೇವಾಲಯಕ್ಕೆ ಅಥವಾ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಿದ್ದರು. ಆದರೆ ಕುರುಬರು ಈ ಪ್ರಾರ್ಥನಾ ಮಂದಿರಕ್ಕೆ ಹೋಗಲಿಕ್ಕೆ ಹೇಗೆ ಸಾಧ್ಯ? ಅವರಿಗೆ ವಾರದ ಎಲ್ಲ ದಿನ 7 ದಿನಗಳು ಕೂಡ ಅವರು ಕೆಲಸನೇ ಮಾಡಬೇಕು, ಅವರಿಗೆ ರಜೆ ಎಂಬುದಿಲ್ಲ. ಅದಕ್ಕಾಗಿ ಈ ಕುರಿಗಳನ್ನು ಬಿಟ್ಟು ಅವರು ಪ್ರಾರ್ಥನಾ ಮಂದಿರಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಈ ಪವಿತ್ರ ದಿನವನ್ನು ಆಚರಿಸುವುದಿಲ್ವೋ ಅವರು ಪಾಪಿಗಳು. ಹಾಗಾಗಿ ಅವರು ಆಟೋಮ್ಯಾಟಿಕ್ ತನ್ನಷ್ಟಕ್ಕೆ ತಾನಾಗಿ ಅವರು ಪಾಪಿಗಳಾಗಿ ಬಿಡುತ್ತಿದ್ದರು ಈ ಕುರುಬರು. ಈಗ ಏನಾಯ್ತು ಅಂತ ಹೇಳಿದರೆ, ದೇವದೂತರು, ಮನುಷ್ಯರಲ್ಲ, ಈ ಕುರುಬರನ್ನು ಕಾಣಿಸಿಕೊಂಡು ಏನಾಗ್ತದೆ ಅಂತ ಹೇಳಿದರೆ ಅವರಿಗೆ ಒಂದು ವಾರ್ತೆಯನ್ನು ದೇವದೂತರು ನೀಡುತ್ತಾರೆ. ಮತ್ತೆ ಹೇಳ್ತಾರೆ, ಹಿಂದೆ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ. ಯೇಸು ಸ್ವಾಮಿ ಹುಟ್ಟಿ ಬಂದದ್ದು ಗೋದಲಿಯಲ್ಲಿ. ಅದೇನು ತೋರಿಸ್ಕೊಡ್ತದೆ ಅಂತ ಹೇಳಿದರೆ, ಅವರು ಈ ಗೋದಲಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂಥ, ನೋಡಿಕೊಂಡಿರುವಂಥ ಜನರಿಗಾಗಿ ಅವರು ಬಂದಿದ್ದಾರೆ. ಮತ್ತೆ ದೇವದೂತರು ಹೇಳ್ತಾರೆ, ಲೋಕೋದ್ಧಾರಕ ನಿಮಗಾಗಿ ಹುಟ್ಟಿ ಬಂದಿದ್ದಾರೆ ಅಂತ ಹೇಳ್ತಾರೆ ಈ ದೇವದೂತರು. ಇನ್ನೊಂದು ವಿಚಾರವನ್ನು ನಾವು ಕಾಣಬಹುದು. ಆ ದೇವದೂತನು ಈ ಕುರುಬರಿಗೆ ಕಾಣಿಸಿಕೊಂಡಾಗ ಏನಾಯ್ತಂತ ಹೇಳಿದರೆ, ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು, ಆವರಿಸಿಕೊಂಡಿತು. ಪ್ರಿಯರೇ, ಯಾವಾಗ ನಾವು ದೇವರ ಸನ್ನಿಧಿಯಲ್ಲಿ ಇರ್ತೇವೆ, ಆಗ ದೇವರ ಪ್ರಭೆ ನಮ್ಮನ್ನು ಆವರಿಸಿಕೊಂಡಿರುತ್ತದೆ. ಯಾವಾಗ ದೇವರ ಪ್ರಭೆ ನಮ್ಮನ್ನು ಆವರಿಸಿಕೊಂಡಿರುತ್ತದೆ, ಆಗ ಕೆಟ್ಟ ಶಕ್ತಿಗಳು, ದುಷ್ಟ ಶಕ್ತಿಗಳು ನಮ್ಮನ್ನು ಮುಟ್ಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ನಾವು ನೋಡ್ಬೋದು, ಈ ಪುಣ್ಯ ಪುರುಷರು ಅವರ ಚಿತ್ರಗಳನ್ನು ನೋಡಿದರೆ ನಮಗೆ ನೋಡಲಿಕ್ಕೆ ಸಿಗ್ತದೆ. ಅವರ ಈ ಒಂದು ಭಾಗದಲ್ಲಿ ಮುಖದ ಸುತ್ತ ಒಂದು ಬೆಳ್ಳಗಿನ ಪ್ರಕಾಶಿಸುವಂಥ ಒಂದು ವೃತ್ತವನ್ನು ಕಾಣುತ್ತವೆ. ಅದೇನಂತ ಹೇಳಿದರೆ ಅವರಲ್ಲಿ ಆ ಒಂದು ಆಧ್ಯಾತ್ಮಿಕ ಶಕ್ತಿ ಉಂಟು. ಅವರು ದೇವರ ಸನಿಹದಲ್ಲಿದ್ದಾರೆ, ದೇವರ ಸನ್ನಿಧಿಯಲ್ಲಿದ್ದಾರೆ,
ದೇವರ ಪ್ರಭೆ ಅವರನ್ನು ಆವರಿಸಿಕೊಂಡಿರ್ತದೆ ಎಂಬುದನ್ನು ನಾವು ನೋಡ್ತೇವೆ. ಅದಕ್ಕಾಗಿ ಅವರು ಈ ಪ್ರಪಂಚದ ಲೋಭಗಳಿಂದ ದೂರಕ್ಕೆ ಇರಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಅವರು ಈ ದುಷ್ಟ ಶಕ್ತಿಗಳಿಗೆ ಬಲಿಯಾಗುವುದಿಲ್ಲ. ಅದಕ್ಕಾಗಿ ನಾವು ಯಾವಾಗ ಪ್ರಾರ್ಥನೆಯಲ್ಲಿ ಮತ್ತು ನಮ್ಮ ಹೃದಯಾಂತರದಿಂದ ಬಯಸಿಕೊಂಡು ದೇವರ ಸನ್ನಿಧಿಯಲ್ಲಿ ಇರಲಿಕ್ಕೆ ನಾವು ಪ್ರಯತ್ನ ಪಡುತ್ತೇವೆ, ಆಗ ದೇವರ ಪ್ರಭೆ ನಮ್ಮ ಸುತ್ತಲೂ ಆವರಿಸಿಕೊಂಡಿರ್ತದೆ. ಇದಕ್ಕೆ ನಾವು ಬಯಸಬೇಕು, ಪ್ರಾರ್ಥಿಸಬೇಕು ದೇವರಲ್ಲಿ. ಆಗ ದೇವರ ಪ್ರಭೆ ನಮ್ಮನ್ನು ಆವರಿಸಿಕೊಂಡಿರ್ತದೆ. ಎಂಥ ಒಂದು ಭಾಗ್ಯ! ಅಂಥ ಸಂದರ್ಭದಲ್ಲಿ ಈ ಸೈತಾನನ ಅಥವಾ ಇನ್ಯಾವುದೇ ದುಷ್ಟ ಶಕ್ತಿಗಳು ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂತ ಹೇಳಿದ್ರೆ ದೇವರ ರಕ್ಷಣೆ ನಮ್ಮ ಸುತ್ತಲೂ ಇರುತ್ತದೆ. ಅದೇ ಪ್ರಕಾರ ನಾವು ನೋಡುತ್ತೇವೆ, ತಕ್ಷಣವೇ ಆ ದೂತನು ಈ ಸುದ್ದಿಯನ್ನು ಕೊಟ್ಟ ನಂತರ ನಾವು ನೋಡುತ್ತೇವೆ, ಆ ದೂತನ ಸಂಗಡ ಸ್ವರ್ಗದ ದೂತ ಪರಿವಾರವೊಂದು ಕಾಣಿಸಿಕೊಂಡಿತು. ಮೊದಲಿಗೆ ಓರ್ವ ದೇವದೂತನು ಕಾಣಿಸಿಕೊಂಡ್ರೆ ಈಗ ದೂತ ಪರಿವಾರವೊಂದು ಕಾಣಿಸಿಕೊಂಡಿತು. ಮತ್ತೆ ಅವರು ಹೇಳ್ತಾರೆ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ. ಯಾವಾಗ? ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ. ದೇವರಿಗೆ ಮಹಿಮೆ ಲಭಿಸುತ್ತದೆ. ದೇವರು ನಮ್ಮೆಲ್ಲರನ್ನು ಕೂಡ ಸೃಷ್ಟಿಸಿದ್ದಾರೆ. ಏನು ಮಾಡಲಿಕ್ಕೆ? ದೇವರನ್ನು ಮಹಿಮೆ ಪಡಿಸಲಿಕ್ಕೆ. ಯಾವ ರೀತಿ? ದೇವರು ನಮಗೆ ವಾಚಾಶಕ್ತಿಯನ್ನು ಕೊಟ್ಟಿದ್ದಾರೆ. ನಾವು ದೇವರನ್ನು ಹರಸಲು, ದೇವರನ್ನು ಮಹಿಮೆ ಪಡಿಸಲು, ದೇವರನ್ನು ಸ್ತುತಿಪಡಿಸಲು. ಒಂದು ವೇಳೆ ಈ ನಮ್ಮ ಬಾಯಿಯಿಂದ ಕೆಟ್ಟದನ್ನು ಮಾತನಾಡಿದರೆ ನಾವು ದೇವರಿಗೆ ಹೇಗೆ ಮಹಿಮೆಯನ್ನು ಪಡಿಸಲಿಕ್ಕೆ ಸಾಧ್ಯ? ಅಷ್ಟು ಮಾತ್ರ ಅಲ್ಲ, ನಾವು ನಮ್ಮನ್ನೇ ಕೊಳಕಾಗಿ ಮಾಡಿಬಿಡ್ತೇವೆ, ಅಶುದ್ಧರನ್ನಾಗಿ ಮಾಡಿಬಿಡ್ತೇವೆ. ಯಾಕಂತ ಹೇಳಿದ್ರೆ ಕೆಟ್ಟ ಪದಗಳು ನಮ್ಮ ಬಾಯಿಂದ ಬಂದರೆ ಅದು ನಮ್ಮನ್ನೇ ಅಶುದ್ಧವಾಗಿ ಮಾಡುತ್ತದೆ. ಅದಕ್ಕಾಗಿ ದೇವರಿಗೆ ಮಹಿಮೆ ಯಾವಾಗ ಲಭಿಸ್ತದೆ ಅಂತ ಹೇಳಿದ್ರೆ ನಾವು ಯಾವಾಗ ಪವಿತ್ರವಾಗಿರ್ತೇವೆ ಅಂಥ ಸಂದರ್ಭದಲ್ಲಿ ನಮ್ಮ ಬಾಯಿಯಿಂದ, ನಮ್ಮ ಕೈಯಿಂದ ಚಪ್ಪಾಳೆ ತಟ್ಟುತ್ತಾ ನಾವು ದೇವರನ್ನು ಸ್ತುತಿಸಲಿಕ್ಕೆ ಸಾಧ್ಯ, ದೇವರಿಗೆ ಮಹಿಮೆ ಪಡಿಸಲಿಕ್ಕೆ ಸಾಧ್ಯ. ಪ್ರಿಯರೇ, ಇದನ್ನೇ ಈ ಸ್ವರ್ಗಲೋಕದಲ್ಲಿ ಇರುವಂತಹ ದೂತಗಣ ಮಾಡುತ್ತದೆ. ಪ್ರತಿ ಕ್ಷಣ ಕ್ಷಣ ಕೂಡ ನಿರಂತರವಾಗಿ ಅಲ್ಲಿ ವಿಳಂಬ ಎಂಬುದಿಲ್ಲ. ಅಲ್ಲಿ ಯಾರು ಕೂಡ ನಿರಂತರವಾಗಿ ಈ ದೇವರ ಸ್ತುತಿಯನ್ನೂ ಮಾಡುತ್ತಾ ಇರ್ತಾರೆ. ಅದುವೇ ಅವರ ಆಹಾರ, ಅದುವೇ ಅವರ ಪಾನ. ಯಾವಾಗ ಮನುಷ್ಯನು ತಾನು ದೇವರನ್ನು ಸ್ತುತಿಸುತ್ತಾ ಇರ್ತಾನೆ, ಆ ಮನುಷ್ಯನಲ್ಲಿ ನೆಮ್ಮದಿ ಇರ್ತದೆ, ಶಾಂತಿ ಇರ್ತದೆ. ಯಾರು ಮನುಷ್ಯರು ದೀರ್ಘವಾಗಿ ಪ್ರಾರ್ಥನೆಯಲ್ಲಿ ಇರ್ತಾರೆ ಅವರಿಗೆ ಈ ಆಹಾರದ ಚಿಂತೆ ಇರುವುದಿಲ್ಲ, ಈ ಪಾನದ ಚಿಂತೆ ಇರುವುದಿಲ್ಲ. ಅವರೇನು ಆ ಸಂತೋಷವನ್ನು ಪ್ರಾರ್ಥನೆಯಲ್ಲಿ ಪಡೆಯುತ್ತಾರೆ. ಅವರ ಆಶೀರ್ವಾದರಾದಂತಹ ಜನರವರಾಗಿದ್ದಾರೆ. ಇದು ಯಾವಾಗ ಆಗ್ತದೆ ಪ್ರಿಯರೇ? ಯಾವಾಗ ಅಂತ ಹೇಳಿದ್ರೆ ದೇವದೂತದ ಗಣ ಏನು ಹೇಳ್ತದಂತ ಹೇಳಿದ್ರೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ. ದೇವರನ್ನು ಒಲಿಸಿದ, ದೇವರಿಗೆ ಇಷ್ಟಪಟ್ಟಂತಹ, ದೇವರ ಮೆಚ್ಚುಗೆಗೆ ಪಾತ್ರರಾದಂತಹ ಮನುಷ್ಯರು, ಅವರಿಗೆ ಶಾಂತಿ ಸಮಾಧಾನ. ದೇವರ ಕುಮಾರ ಸ್ವರ್ಗಲೋಕದಲ್ಲಿದ್ದರು, ಅವರೀಗ ಭೂಲೋಕದಲ್ಲಿ ಬಂದಿದ್ದಾರೆ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಯಾರೆಲ್ಲರೂ ಕೂಡ ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡ್ತಾರೆ, ಬರಮಾಡಿಕೊಳ್ತಾರೆ, ಅವರಲ್ಲಿ ಶಾಂತಿ ಸಮಾಧಾನ ಬರ್ತದೆ, ನೆಮ್ಮದಿ ಬರ್ತದೆ, ಸಂತೋಷ ಬರ್ತದೆ. ಅವರು ಸ್ವರ್ಗಲೋಕದ ಅನುಭವವನ್ನು ಪಡೆಯುತ್ತಾರೆ. ನಾವು ನೋಡುತ್ತೇವೆ, ಜಕ್ಕಾಯನು ತುಂಬ ಹಣ ಇತ್ತು ಅವನ ಹತ್ರ. ಅವನು ಧನಿಕನಾಗಿದ್ದನು, ತುಂಬ ಹಣ ಇತ್ತು. ಆದರೆ ಒಳಗಡೆ ನೆಮ್ಮದಿ ಮಾತ್ರ ಇರಲಿಲ್ಲ. ಯಾವಾಗ ಆತನು ಮರದ ಮೇಲೆ ಕುಳಿತುಕೊಂಡು ಯೇಸು ಸ್ವಾಮಿಯನ್ನು ನೋಡಲಿಕ್ಕೆ ಇಷ್ಟಪಟ್ಟನು, ಯೇಸು ಸ್ವಾಮಿ ಆತನನ್ನು ಕರೀತಾರೆ ಮತ್ತು ಆತನ ಮನೆಗೆ ಹೋಗ್ತಾರೆ. ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ತಾನೆ. ನಾನು ಯಾರಿಗೆ ಅನ್ಯಾಯ ಮಾಡಿದ್ದೇನೆ ಅವರಿಗೆ ನಾನು 2 ಪಟ್ಟು ಜಾಸ್ತಿಯಾಗಿ ನಾನು ಅವರಿಗೆ ದುಪ್ಪಟ್ಟು ಆಗಿ ನಾನು ಅವರಿಗೆ ನೀಡುತ್ತೇನೆ. ಯಾರಿಗೆ ಅನ್ಯಾಯ ಮಾಡಿದ್ದೇನೆ ನಾನು ಅವರಿಗೆ ನನ್ನಲ್ಲಿರುವಂಥ ಅರ್ಧ ಆಸ್ತಿಯನ್ನೇ ಅವರಿಗೆ ನಾನು ಪಾಲು ಮಾಡಿಕೊಡ್ತೇನೆ. ಎಂಥ ಒಂದು ಔದಾರ್ಯತೆ ಪ್ರಿಯರೇ! ಇಷ್ಟ ತನಕ ಆತನು ಚಿಕ್ಕಾಸು 1 ಪೈಸೆ 2 ಪೈಸೆ ಅಂತ ಎಲ್ಲವನ್ನು ಕೂಡ ಆತನು ಒಟ್ಟುಗೂಡಿಸಿದನು. ಆದರೆ ಆತನ ಮನಸ್ಸಿನಲ್ಲಿ ನೆಮ್ಮದಿ, ಶಾಂತಿ ಇರಲಿಲ್ಲ. ಆದರೆ ಯಾವಾಗ ಯೇಸು ಸ್ವಾಮಿ ಆತನ ಮನೆಗೆ ಬಂದರೋ ಮತ್ತು ಆತನು ಹೇಳಿದನು, ನಾನು ನನ್ನ ಧನದಿಂದ
ನನ್ನ ಆಸ್ತಿಯಿಂದ ಬಡಬಗ್ಗರಿಗೆ ನಾನು ನೀಡುತ್ತೇನೆ, ಅನ್ಯಾಯ ಮಾಡಿದವರಿಗೆ 2 ಪಟ್ಟು ನಾನು ನೀಡುತ್ತೇನೆ ಅಂತ ಹೇಳಿದಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತು ಈ ಮನೆ ಉದ್ಧಾರವಾಯಿತು. ನಮ್ಮಲ್ಲಿ ದೊಡ್ಡ ಆಸ್ತಿ ಇರಬೇಕಾಗಿಲ್ಲ. ಎಲ್ಲ ಆಸ್ತಿಗಿಂತ ದೊಡ್ಡದಾದ ಆಸ್ತಿ ಅಂತ ಹೇಳಿದ್ರೆ ದೇವರ ಆಶೀರ್ವಾದ. ಆ ಆಶೀರ್ವಾದ ಇದ್ದರೆ ನಾವು ತೃಪ್ತಿಯಿಂದ ಇರಲಿಕ್ಕೆ ಸಾಧ್ಯ. ಅದಕ್ಕಾಗಿ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಾಗ ಏನನ್ನು ತಗೊಂಡು ಬಂದ್ರೆ ಅಂತ ಹೇಳಿದ್ರೆ, ಅವರ ಹಣವನ್ನು ತಗೊಂಡು ಬರಲಿಲ್ಲ, ಬೆಳ್ಳಿ ಬಂಗಾರವನ್ನು ತಗೊಂಡು ಬರಲಿಲ್ಲ. ಅವರು ಏನನ್ನು ತಗೊಂಡು ಬಂದರೆ ಅಂತ ಹೇಳಿದ್ರೆ ಶಾಂತಿಯನ್ನು ತೆಗೆದುಕೊಂಡು ಬಂದರು, ಸಮಾಧಾನವನ್ನು ತೆಗೆದುಕೊಂಡು ಬಂದರು. ಅವರು ಪುನರುತ್ಥಾನ ಆದ್ಮೇಲೆ ಕೂಡ ಅದೇ ಒಂದು ಕಾಣಿಕೆಯನ್ನು ಅವರ ಶಿಷ್ಯರಿಗೆ ನೀಡಿದರು. ಸಮಾಧಾನ ನಿಮಗೆ. ಈ ಪ್ರಪಂಚದಲ್ಲಿ ಎಲ್ಲ ಜನರಿಗೆ ಬೇಕಾಗಿರುವಂಥ ಒಂದು ವಿಷಯ ಅಂತ ಹೇಳಿದ್ರೆ ಸಮಾಧಾನ. ಇರಬಹುದು ಬಡವರು ಅಥವಾ ಕಾಯಿಲೆಯಲ್ಲಿದ್ದವರು ಅಥವಾ ಧನವಂತರು ಅಥವಾ ಇನ್ಯಾರು ಕೂಡ, ಎಲ್ಲರಿಗೆ ಕೂಡ ಬೇಕು, ನೆಮ್ಮದಿ ಬೇಕು, ಶಾಂತಿ ಬೇಕು, ಸಮಾಧಾನ ಬೇಕು. ನಾವು ನೋಡ್ತೇವೆ ಮಗ್ದಲದ ಮರಿಯಳು, ಆಕೆ ತುಂಬ ಪಾಪದಲ್ಲಿದ್ದಳು. ಆದರೆ ಆಕೆಯ ಮನಸ್ಸಿನಲ್ಲಿ, ಅಂತಃಕರಣದಲ್ಲಿ ಒಂದು ನೆಮ್ಮದಿ, ಶಾಂತಿ ಎಂಬುದು ಇರಲಿಲ್ಲ. ಅದಕ್ಕಾಗಿ ಆಕೆ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಇದು ಸಾಕು, ಇನ್ನು ಈ ಪಾಪದ ಜೀವನ, ಓಡಿ ಬರ್ತಾಳೆ. ಯೇಸು ಸ್ವಾಮಿಯ ಕಾಲಿನ ಮೇಲೆ ಕಣ್ಣೀರನ್ನು ಸುರಿಸ್ತಾಳೆ. ಕೇಶರಾಶಿಯಿಂದ ಯೇಸು ಸ್ವಾಮಿಯ ಕಾಲುಗಳನ್ನು ಆಕೆ ಒರೆಸುತ್ತಾಳೆ, ಮುತ್ತಿಡುತ್ತಾಳೆ. ಮತ್ತೆ ಯೇಸು ಸ್ವಾಮಿ ಒಂದು ಪರೋಕ್ಷ ರೀತಿಯಲ್ಲಿ ಅಲ್ಲಿದ್ದವರೆಲ್ಲರಿಗೂ ಕೂಡ ತೋರಿಸಿಕೊಡ್ತಾರೆ, ಆಕೆಯ ಪಾಪಗಳನ್ನು ಕ್ಷಮಿಸಲಾಗಿದೆ. ನಾವು ನೋಡ್ತೇವೆ ಆಕೆ ಮುಂದೆಂದೂ ಕೂಡ ಪಾಪಕ್ಕೆ ಒಳಗಾಗಲಿಲ್ಲ. ಬದಲಾಗಿ ಆಕೆ ಯಾವತ್ತೂ ಕೂಡ ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಹೋದವಳು. ಅಷ್ಟು ಮಾತ್ರ ಅಲ್ಲ, ಯೇಸು ಸ್ವಾಮಿ ಮರಣದಿಂದ ಪುನರುತ್ಥಾನ ಆದಾಗ ಮೊದಲಿಗಳು ಜೀವಂತ ಯೇಸು ಸ್ವಾಮಿಯನ್ನು ಕಂಡವಳು. ಎಂಥ ಒಂದು ಭಾಗ್ಯಪ್ರಿಯರೇ! ಅದಕ್ಕಾಗಿ ಆ ದೇವಗಣ ಏನು ಹೇಳ್ತದೆ ಅಂತ ಹೇಳಿದ್ರೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ. ದೇವರನ್ನು ಒಲಿಸಬೇಕಿದ್ರೆ ನಮ್ಮ ಹತ್ರ ಆಸ್ತಿ ಪಾಸ್ತಿ ಬೇಕಾಗಿಲ್ಲ, ನಾವು ದೇವರಿಗೆ ದುಡ್ಡು ಕೊಡಬೇಕಾಗಿಲ್ಲ, ನಾವು ದೇವರಿಗೆ ಕಾಣಿಕೆಗಳನ್ನು ನೀಡಬೇಕಾಗಿಲ್ಲ. ನಾವು ನೀಡಬೇಕು ದೇವರಿಗೆ ಏನಂತ ಹೇಳಿದ್ರೆ, ನಮ್ಮ ಪರಿವರ್ತನೆ ಆದಂಥ ಜೀವನ, ಕೆಟ್ಟದನ್ನು ಬಿಟ್ಟು ಬಿಡಬೇಕು. ಅದಕ್ಕಿಂತಲೂ ಮಿಗಿಲಾದ ಕಾಣಿಕೆಯನ್ನು ದೇವರಿಗೆ ನಾವು ಇನ್ನೇನು ಕೊಡಬಹುದು? ಪಶ್ಚಾತ್ತಾಪದ ಆ ಒಂದು ಹೃದಯ ದೇವರಿಗೆ ಬೇಕು. ಅದಕ್ಕಿಂತಲೂ ಬೇರೆ ಏನು ಕೂಡ ದೇವರಿಗೆ ಬೇಡ, ಅವರ ಆಶಿಸುವುದಿಲ್ಲ. ಅದನ್ನು ನಾವು ದೇವರಿಗೆ ಕೊಟ್ಟಾಗ ದೇವರು ನಮಗೆ ಮರು ಆಶೀರ್ವಾದ ಮಾಡ್ತಾರೆ. ಸಂತೋಷದ ಆಶೀರ್ವಾದ, ನೆಮ್ಮದಿಯ ಆಶೀರ್ವಾದ, ಶಾಂತಿಯ ಆಶೀರ್ವಾದ, ಸಮಾಧಾನದ ಆಶೀರ್ವಾದ. ಇಂಥ ಒಂದು ಆಶೀರ್ವಾದವನ್ನು ಪಡೆಯಲು ದೇವರಲ್ಲಿ ಈ ಒಂದು ಪಶ್ಚಾತ್ತಾಪದ ಹೃದಯವನ್ನು ನಮಗೆ ನೀಡಿ ಅಂತ ಬೇಡುತ್ತಾ ಅದೇ ಪ್ರಕಾರ ಜೀವಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಕರ್ತರಾದ ದೇವರೇ, ನಿಮ್ಮ ಪುತ್ರ ಈ ಭೂಲೋಕಕ್ಕೆ ಬಂದಾಗ ದೇವದೂತನು ಕುರುಬರಿಗೆ ಕಾಣಿಸಿಕೊಂಡು ಪ್ರಪಂಚದ ಲೋಕೋದ್ಧಾರಕ ಜನಿಸಿಕೊಂಡು ಬಂದಿದ್ದಾರೆ ಮತ್ತು ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ ಅಂತ ಹೇಳಿದರು. ಕರ್ತರಾದ ದೇವರೇ, ನಾವೆಲ್ಲರೂ ಕೂಡ ನಿಮಗೆ ಮೆಚ್ಚುಗೆಯಾದಂಥ ವ್ಯಕ್ತಿಗಳಾಗುವಂತೆ ನಮ್ಮನ್ನು ಆಶೀರ್ವಾದಿಸಿರಿ, ಹರಸಿರಿ. ನಮ್ಮ ಜೀವನದಲ್ಲಿ ನಾವು ಎಂದಿಗೂ ಕೂಡ ಪಶ್ಚಾತ್ತಾಪ ಪಟ್ಟುಕೊಂಡು ಕೆಟ್ಟದಿಂದ ದೂರ ಇದ್ದು ನಾವು ಒಳಿತನ್ನೇ ಮಾಡಲು, ಒಳಿತನ್ನೇ ಮಾತನಾಡಲು, ಒಳಿತನ್ನೇ ಯೋಚಿಸಲು ನಮಗೆ ನಿಮ್ಮ ಆಶೀರ್ವಾದಗಳು ಬೇಕು ಕರ್ತರೆ. ಅದನ್ನು ನಮಗೆಲ್ಲರಿಗೂ ನೀವು ನೀಡಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರನ್ನು ಹರಸಿರಿ. ಅವರೆಲ್ಲರಿಗೂ ಕೂಡ ನಿಮ್ಮ ಆಶೀರ್ವಾದದ ಮಳೆಗಳನ್ನು ಸುರಿಸಿರೆಂದು ನಾವು ಪ್ರಾರ್ಥಿಸುತ್ತೇವೆ. ಆಮೇನ್.